ನಮಸ್ಕಾರ ಬಂಧುಗಳೇ, ನಾನಿವತ್ತು ಶ್ರೀ ಕೊಡಮಣಿ ತಾಯ ಕ್ಷೇತ್ರ ಶಿಬರೂರು ಇಲ್ಲಿಗೆ ಹೋಗ್ತಾ ಇದ್ದೇನೆ. ಇಲ್ಲಿನ ಜಾತ್ರೆ ಈಗ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಆದಿತ್ಯವಾರ ಲಾಸ್ಟಲ್ಲಿದು. ಸೊ ನಾನು ಇವತ್ತು ನೈಟ್ 10:15 ಕಳೆಯಿತು, 10:50 ಆಯಿತು ನೈಟ್. ಹೋಗ್ತಾ ಇದ್ದೇವೆ ನಾವು. ಇದು ನಾವು ಕಟೀಲ್ಗೆ ಹೋಗ್ತೇವಲ್ವ, ಅದೇ ರೋಡಲ್ಲಿ ನಮಗೆ ಮೊದಲಿಗೆ ಸಿಗುವಂಥ ಕ್ಷೇತ್ರ ಶಿಬರೂರು ಕೊಡಮಣಿ ತಾಯ ಕ್ಷೇತ್ರ. ನಾವಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿನ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಈಗ ಹೊರಡ್ತೇವೆ, ಹೋಗಿ ಬರ್ತೇವೆ. ಧನ್ಯವಾದಗಳು. ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕವಿಸ್ ಕಿಚನ್ ಕುಡ್ಲಕ್ಕೆ ಸ್ವಾಗತ. ನಾವೀಗ ಶಿಬರೂರು ಶ್ರೀ ಕೊಡಮಣಿ ತಾಯ ಸಾನ್ನಿಧ್ಯದಲ್ಲಿದ್ದೇವೆ. ಕೊಡಮಣಿ ತಾಯ ಸಾನ್ನಿಧ್ಯ ನಾವು ಕಟೀಲ್ಗೆ ಹೋಗುವ ಮಂಗಳೂರಿನಿಂದ ನಾವು ಕಾವೂರಾಗಿ ಕಟೀಲ್ಗೆ ಹೋಗುವಂತಹ ಮಾರ್ಗದಲ್ಲಿ ಸಿಗ್ತದೆ ನಮಗೆ. ಮಂಗಳೂರಿನಿಂದ ಸರಿಸುಮಾರು 20ರಿಂದ 24 ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಶಿಬರೂರು ಕೊಡಮಣಿ ತಾಯ ದೇವಸ್ಥಾನ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿಯ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ನಾವು ಶಿಬರೂರಿಗೆ ತುಳುವಲ್ಲಿ ತಿಬರ್ ಎಂಬ ಹೆಸರಿನಿಂದ ಕರೆತೇವೆ. ನಾವು ಹೋಗುವಾಗಲೇ ಮಂಗಳೂರಿಂದ ಹೊರಡುವಾಗಲೇ 11ರಿಂದ 11:30 ಆಗಿದೆ. ರಾತ್ರಿ ಹೊತ್ತು ಇಲ್ಲಿ ನೋಡಲಿಕ್ಕೆ ಭಾರಿ ಚಂದ ತಿಬರಿನ ಜಾತ್ರೆ ನೋಡಿ. ಮನೆಗೆ ಬೇಕಾದಂತಹ ಕತ್ತಿ, ಚಾಕು, ಆಮೇಲೆ ಕಾವಲಿ, ಅಪ್ಪದ ಕಾವಲಿ, ಎಲ್ಲ ಕಬ್ಬಿಣದ ವಸ್ತುಗಳು ಸಿಗುತ್ತವೆ. ನಾನು ಹೇಳುವ ಹಾಗೆ ಇಲ್ಲಿಯ ಸಂತೆ ನೋಡಲಿಕ್ಕೆ ತುಂಬ ಸಂತೆ ಬರ್ತದೆ ತಿಬರಿನ ಜಾತ್ರೆಗೆ. ಗಾಜಿನ ಬಳೆಗಳು, ಈಗೆಲ್ಲ ಗಾಜಿನ ಬಳೆಗಳು ನೋಡಲಿಕ್ಕೆ ಜಾತ್ರೆಯಲ್ಲಿ ಮಾತ್ರ ಸಿಗುವುದು ನೋಡಿ. ಬಣ್ಣ ಬಣ್ಣದ ಗಾಜಿನ ಬಳೆಗಳ ಅಂಗಡಿಗಳು. ಮಂಗಳೂರಿನಿಂದ ಸುಮಾರು ಒಳಗೆ ಹೋಗಬೇಕು ನಾವು ತಿಬರಿಗೆ ಹೋಗುವುದಾದ್ರೆ, ಶಿಬರೂರಿಗೆ ಹೋಗುವುದಾದ್ರೆ. ಈಗ ತುಳುನಾಡಲ್ಲಿ ಬೇರೆ ಬೇರೆ ದೇವಸ್ಥಾನದ ಜಾತ್ರೆ ನಡೆಯುವಂಥದ್ದು ವಿಶೇಷ. ನೋಡಿ, ಇಲ್ಲೊಂದು ನೋಡಿ, ಈ ಈರುಳ್ಳಿಯಲ್ಲಿ ತಾವರೆಯ ಥರ ಹೂವನ್ನು ಮಾಡಿ ಇಟ್ಟಿದ್ದಾರೆ. ಅವರು ನಮ್ಮನ್ನು ಕರೆದು ತೋರಿಸಿದ್ರು ನೋಡಿ, ಇದೊಂದು ವಿಡಿಯೋ ಮಾಡಿ ಹೇಳಿ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಶಿಬರೂರಿಗೆ ಕೊಡಮಣಿ ತಾಯ ಸಾನ್ನಿಧ್ಯಕ್ಕೆ ಹರಕೆ ಹೆಚ್ಚಿನವರು ತುಳುನಾಡಲ್ಲಿ ಹರಕೆ ಹಾಕ್ತಾರೆ. ಹಾಗಾಗಿ ಸುಮಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಗ್ರಾಮದಿಂದ ಶಿಬರೂರಿಗೆ ಜನ ಬರ್ತಾರೆ. ನಮಗೆ ಮಂಗಳೂರಿನಿಂದ ಕಟೀಲ್ಗೆ ಹೋಗುವಾಗ ಆನ್ ದ ವೇ ಶಿಬರೂರಿನ ದ್ವಾರ ಸಿಗ್ತದೆ. ಅದು ಸ್ಟೆಪ್, ಅದರಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ದ್ವಾರಕ್ಕಿಂತ ಕೆಳಗೆ ರೋಡ್ ಹೋಗ್ತದೆ, ಅದರಲ್ಲಿ ಹೋಗಬೇಕು. ಆದರೆ ಸುಮಾರು ಹೋಗಲಿಕ್ಕೆ ಉಂಟು. ರಾತ್ರಿ ಸಮಯದಲ್ಲಿ ಸ್ವಲ್ಪ ಕಷ್ಟ, ಯಾಕೆಂದರೆ ಅಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಇಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಕಾಡಿನ ಥರ ಉಂಟು ಪ್ಲೇಸ್. ಇದು ಸುಮಾರು ಒಳಗೆ ಹೋಗಬೇಕು ನಾವು. ನಮಗೆ ಕಟೀಲ್ನಲ್ಲಿ ರೋಡಲ್ಲಿ ಹೋಗುವಾಗ ನಮಗೆ ನೋಡಲಿಕ್ಕೆ ಸಿಗ್ತದೆ, ಸ್ಟೆಪ್ ಉಂಟು, ಸುಮಾರು ಸ್ಟೆಪ್. ಅದನ್ನು ಹತ್ತಿಕೊಂಡು ಹೋಗಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಸುಮಾರು ಸ್ಟೆಪ್ ಉಂಟು. ಆದರೆ ಮಾರ್ಗದಲ್ಲಿ ಹೋಗೋದಾದರೆ ನಮಗೆ ಸುಮಾರು ಹೋಗಬೇಕು. ನಮಗೆ ವೆಹಿಕಲ್ ಇದ್ದರೆ ಹೋಗ್ಬೋದು ನಾವು. ಸುಮಾರು ಹೋಗ್ಲಿಕ್ಕೆ ಉಂಟು. ನನಗೆ ಅಲ್ಲಿ ಬಸ್ ಉಂಟಾ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ಅದು ಸುಮಾರು ಒಳಗೆ ಹೋಗಬೇಕು.
ಎಲ್ಲಿ ನೋಡಿದ್ರು ಅಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಅಂಗಡಿಗಳು, ಸಂತೆ ಅಂಗಡಿಗಳು ನೋಡಲಿಕ್ಕೆ ಸಿಗ್ತವೆ. ನೋಡಿ, ಇದೆಲ್ಲ ಕುರುಕಲು ತಿಂಡಿಗಳೆಲ್ಲ. ದೈವ ಉಂತಿನ ಮಣ್ಣಮೂಲು ಸಂಸ್ಕೃತಿದ ಪರ ಮಕ್ಕಳ ಬೇರೆ ಬೇರೆ ರೀತಿಯ ಆಟಿಕೆ ಅಂಗಡಿಗಳು. ಕಾರ್ಮಿಕದ ಗಗ್ಗಾರ ದೈವ ಉಂತಿನ ಮಣ್ಣಮೂಲು ಸಂಸ್ಕೃತಿದ ಪರ ಮೈರಂಕ ಬಂದಿನ ಕಣ್ಣು ಅವ್ವೆ ಕಾರ್ಮಿಕದ ಗಗ್ಗಾರ ಇದು ಭಂಡಾರದ ಮನೆ. ಇಲ್ಲಿ ಕಾಣುವಂಥದ್ದು ಶಿಬರೂರು ಕೊಡಮಂತಾಯ ಸಾನ್ನಿಧ್ಯದ ತೀರ್ಥ ಬಾವಿ. ಇಲ್ಲಿ ನಮಗೆ ತೀರ್ಥ ಬೇರೆ ತೀರ್ಥ ಅಂತ ಕೊಡೋದಿಲ್ಲ, ಇದೇ ತೀರ್ಥ ನಮಗೆ. ಆಮೇಲೆ ಇಲ್ಲಿನ ಮಣ್ಣೆ ಪ್ರಸಾದ ನಮಗೆ. ನೋಡಿ, ಇದು ತೀರ್ಥ ಬಾವಿ. ಇಲ್ಲಿಂದಲೇ ನಮಗೆ ತೀರ್ಥ ಬರುವಂಥದ್ದು. ನಾವು ಅಲ್ಲಿ ಲೋಟ ಇಟ್ಟಿರ್ತಾರೆ, ಅದರಲ್ಲಿ ತೀರ್ಥ ತಗೊಂಡು ಕುಡಿದ್ರೆ ಆಯಿತು. ತುಳುನಾಡಲ್ಲಿ ಬೇರೆ ಬೇರೆ ದೇವಸ್ಥಾನಕ್ಕೆ ಅದರದೇ ಆದಂತಹ ವೈಶಿಷ್ಟ್ಯಗಳನ್ನು ನಾವು ಕಾಣಬಹುದು. ಇಲ್ಲಿ ನೋಡಿ, ನಮಗೆ ಕೊಡಮಂತಾಯ ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿ ನೋಡಿ, ಈ ಯುವಕರು ಈ ಕೆಲವು ಮಕ್ಕಳು ಹುಷಾರಿಲ್ಲದ ಮಕ್ಕಳಿಗೆ ಅಥವಾ ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಇರುವಂಥವರಿಗೆ ಡೊನೇಷನ್ ಕಲೆಕ್ಟ್ ಮಾಡುವಂಥದ್ದು. ಇದು ನಿಜವಾಗಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಮಗೆ ಹೆಚ್ಚಿನ ಕಡೆಗಳಲ್ಲಿ ಈಗ ನೋಡಲಿಕ್ಕೆ ಸಿಗ್ತದೆ. ಇದು ಈ ಯುವಕರೆಲ್ಲ ಇದರಲ್ಲಿ ಕಾರ್ಯಕರ್ತರಾಗಿ ಭಾಗವಹಿಸ್ತಾರೆ, ಸ್ವಯಂ ಸೇವಕರಾಗಿ. ಇದಕ್ಕೆ ನಾವು ನಮ್ಮಿಂದ ಆಗುವಷ್ಟು ಸಹಾಯ ಮಾಡಿದರೆ ಅದನ್ನು ಅವರು ಯಾರಿಗೆ ಬೇಕು ನೋಡಿ, ಅಂದರೆ ಕೆಲವು ಮಕ್ಕಳು ಆರೋಗ್ಯದ ಸಮಸ್ಯೆಯಿಂದ ಇರ್ತಾರೆ, ಇಂಥವರಿಗೆಲ್ಲ ಆ ಹಣವನ್ನು ಮುಟ್ಟಿಸುವಂತಹ ಕೆಲಸ ಮಾಡ್ತಾರೆ. ಇದು ಕೊಡಮಂತಾಯ ಶಿಬರೂರು ಶ್ರೀ ಕೊಡಮನಿತಾಯ ಸಾನ್ನಿಧ್ಯದ ಒಳಗಿನ ಭಾಗ. ನಾವು ಹೋಗುವಾಗ ಕೋಲ ಎಲ್ಲ ಮುಗಿದಿತ್ತು. ನಾವು ನಮಗೆ ನೋಡಲಿಕ್ಕೆ ಇದು ಕೋಲ ನಡೆದ ನಂತರ ಕೊಡಮಂತಾಯ ಸಾನದ ಒಳಗಿನ ಪ್ರಾಂಗಣದ ದೃಶ್ಯ ನೋಡಿ. ನಮಗೆ ಪ್ರಸಾದ ಕೂಡ ಎಲ್ಲ ಸಿಕ್ಕಿತು. ಶ್ರೀ ಕ್ಷೇತ್ರದಲ್ಲಿ ದೇವರ ಚಾಕಿರಿಗೆ, ಅಂದರೆ ದೇವರ ಒಂದು ರೂಪದಲ್ಲಿ ಬಸವ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಪೂರ್ತಿ ದೇವಸ್ಥಾನದ ಒಳಗಿನ ದೃಶ್ಯ ನೋಡಿ. ಆಯಿತು, ದೇವರ ಪೂಜೆ ಎಲ್ಲ ಮಾಡಿ ನಾವು ಹೊರಗೆ ಹೋಗ್ತಾ ಇದ್ದೇವೆ. ನಾವು ಬರುವಷ್ಟರಲ್ಲಿ ಕೆಲವು ಅಂಗಡಿಗಳೆಲ್ಲ ಬಂದಾಗಿತ್ತು, ಯಾಕಂದರೆ ನಾವು ಹೋದದ್ದೇ ಮಧ್ಯರಾತ್ರಿ. ಈಗ ಒಂದು 12:15 ಆಗ್ಬೋದು ಟೈಮು. ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗ್ತಾ ಬರ್ತದೆ. 12:15 ಜಾಸ್ತಿ ಆಗಿದೆ ನಾವು ಅಲ್ಲಿರುವಾಗ, ಯಾಕೆಂದರೆ ನಾವು ಇಲ್ಲಿಂದ ಹೊರಡುವಾಗಲೇ 11:30 ಆಗಿದೆ.
ಬೇರೆ ಬೇರೆ ಬಗೆಯ ಸಿಹಿ ತಿಂಡಿ ತಿನಿಸುಗಳ ಅಂಗಡಿಗಳು. ನಾವು ಪೂಜೆ ಎಲ್ಲ ಸಲ್ಲಿಸಿ ಹೊರಡ್ತಾ ಇದ್ದೇವೆ. ಸ್ನೇಹಿತರೆ, ಖಂಡಿತ ತಮಗೆ ಆಗುವುದಾದರೆ ಒಮ್ಮೆ ಕೊಡಮಣಿತಾಯ ಶಿಬರೂರು ಶ್ರೀ ಕೊಡಮಣಿತಾಯ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಹೆಚ್ಚಿನವರಿಗೆ ತುಳುನಾಡಿನ ದೇವಸ್ಥಾನಗಳ ಬಗ್ಗೆ ತಿಳಿಯಲಿ ಎಂಬ ಆಕಾಂಕ್ಷೆ ಕವೀಸ್ ಕಿಚನ್ ಕುಡ್ಲದ್ದು. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಕವೀಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಶಿಬರೂರು ಕೊಡಮಣಿತಾಯ ದೇವಸ್ಥಾನದ ಮುಖ್ಯ ದ್ವಾರ ಅಂದರೆ ಎಂಟ್ರೆನ್ಸಲ್ಲಿ ಇದ್ದೇವೆ. ಆಯಿತು, ದರ್ಶನ ಎಲ್ಲ ಆಯಿತು. ಇನ್ನು ಮನೆಗೆ ಹೋಗ್ತೇವೆ ನಾವು. ಟೈಮ್ ಈಗ ಸುಮಾರು 12:45 ಹೊರಡ್ತೇವೆ ನಾವು. ಈ ಪೂರ್ತಿ ಸಂಚಿಕೆಯನ್ನು, ಶಿಬರೂರಿನ ಪೂರ್ತಿ ಸಂಚಿಕೆಯನ್ನು ನಾನು ವಿಡಿಯೋದ ಇದರಲ್ಲಿ ಹಾಕ್ತೇನೆ. ನಾನು ಎಲ್ಲ ನೋಡಿ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.